ಕಾರಣ ನಾವು ಇಂದು ಒಂದು ಮಹತ್ತರವಾದ ಒಂದು ಸನ್ನಿವೇಶದಲ್ಲಿ ಒಗ್ಗಟ್ಟಾಗಿದ್ದೇವೆ. ಇದು ಪ್ರಾಸ್ತಾವಿಕ ಮಾತನಾಡಲು ಅತ್ಯಂತ ಸೂಕ್ತ ಸಮಯವಲ್ಲ ಎಂದು ನನ್ನ ಅನಿಸಿಕೆ. ಕಾರಣ ಈಗಾಗಲೇ ಸಮಯವು ಬಹಳ ಮೀರಿದೆ. 7 ಗಂಟೆಗೆ ಆರಂಭವಾಗಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಸ್ವಲ್ಪ ಸಮಯವು ಮೀರಿ ಸ್ವಲ್ಪ ತಡವಾಗಿರುವುದಕ್ಕೆ ನಾನು ಮೊದಲಿಗೆ ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನನ್ನ ಎಲ್ಲ ನಾಯಕ ಗಣ್ಯರುಗಳೇ, ಪ್ರಾಸ್ತಾವಿಕ ಮಾತು ಎಂದಾಗ ನಾವು ಮೊದಲಿಗೆ ನಾವು ಯಾವ ಒಂದು ಸಂಸ್ಥೆ ವಿಚಾರವಾಗಿ ಮಾತನಾಡುತ್ತೇವೆಯೋ ಆ ಸಂಸ್ಥೆಯ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳುವುದು ಅತಿ ಮುಖ್ಯವಾಗ್ತದೆ. ಇಕ್ರಾ ಚಾರಿಟೇಬಲ್ ಟ್ರಸ್ಟ್, ಇದರ ಹುಟ್ಟು, ಇದು ಹೇಗಾಯಿತು, ಯಾಕಾಗಿ ಎಲ್ಲರ ಮನಸ್ಸಿನಲ್ಲಿ ಇಷ್ಟೊಂದು ಆತ್ಮೀಯ ರೀತಿಯಲ್ಲಿ ನೆಲೆಸಿತು ಎಂಬುದನ್ನು ಮೊದಲಿಗೆ ನಾನು ನಿಮ್ಮೆಲ್ಲರಿಗೆ ತಿಳಿಸಬೇಕಾಗಿದೆ. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಹುಟ್ಟೆ ಒಂದು ರೋಚಕತೆಯಿಂದ ಕೂಡಿರುವಂತಹದ್ದು. ಅಂದು ಇದು 2 ವರ್ಷಗಳ ಹಿಂದೆ ಕೆಲವು ಶಾಲಾ ಡ್ರಾಪ್ಔಟ್ ವಿದ್ಯಾರ್ಥಿಗಳು ಗೊತ್ತು ಗುರಿಯಿಲ್ಲದಂತೆ ತಿರುಗಾಡುತ್ತಿದ್ದಂತಹ ಒಂದು ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಒಂದು ಸಂಘಟನೆಯಾಗಿದೆ. ನಾನು ಇದನ್ನು ಸಂಘಟನೆ ಎಂದು ಹೇಳುವುದಕ್ಕಿಂತಲೂ ಹೆಚ್ಚಾಗಿ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಇದು ಹಳೆಕೋಟೆಯ ಒಳಿತಿನ ಒಂದು ವ್ಯವಸ್ಥೆ ಎಂದು. ಅದನ್ನು ಯಾಕೆ ಹೇಳ್ತಾ ಇದ್ದೇನೆ ಎಂದು ಅದಕ್ಕೆ ಪೂರಕವಾಗಿ ಅದರ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಲು ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದ ಹಾಗೆ ಇದು ಕೆಲವು ಶಾಲಾ ಡ್ರಾಪ್ಔಟ್ ತಂಡಗಳ ಕೇವಲ 10-15 ಮಕ್ಕಳು ಗೊತ್ತು ಗುರಿಯಿಲ್ಲದಂತೆ ತಿರುಗಾಡುತ್ತಿದ್ದಂಥ ಸಂದರ್ಭದಲ್ಲಿ ಅವರನ್ನೆಲ್ಲ ಒಗ್ಗೂಡಿಸಿ ಬದುಕಿಗೆ ಯಾವ ರೀತಿಯಲ್ಲಿ ಅರ್ಥವನ್ನು ಕಂಡುಕೊಳ್ಳಬಹುದು ಎಂಬುದನ್ನು ಅವರಿಗೆ ಗೊತ್ತು ಮಾಡಿ ನಮ್ಮ ಏನೂ ಇಲ್ಲದೆಯೇ ಇರುವಿಕೆಯಿಂದ ನಾವು ಎಷ್ಟು ಎತ್ತರಕ್ಕೆ ಬೆಳೆಯಬಹುದು ಎಂಬುದನ್ನು ತೋರಿಸಿಕೊಂಡಂತಹ ಈ ಸಂಘಟನೆಯ ರೂವಾರಿಯಾದಂತಹ ನನ್ನ ಮಿತ್ರನು, ಈ ಸಂಘಟನೆಯ ಬೆನ್ನೆಲುಬಾಗಿ ನಿಂತಿರುವಂತಹ ಫಾರೂಕ್ ಹಳೆಕೋಟೆ, ಇವರನ್ನು ಮೊದಲಿಗೆ ನಾನು ಅಭಿನಂದಿಸಬೇಕಾಗ್ತದೆ. ಕಾರಣ ಪ್ರತಿಯೊಂದು ಸಂಘಟನೆಯ ಹುಟ್ಟಿನ ಹಿಂದೆಯೂ ಒಬ್ಬನ ನಾಯಕನ ಅಗತ್ಯ ಇದ್ದೇ ಇರುತ್ತದೆ. ಆದರೆ ಇಕ್ರಾ ಚಾರಿಟೇಬಲ್ ಟ್ರಸ್ಟಿಗೆ ಸಿಕ್ಕಿದ್ದು ಕೇವಲ ನಾಯಕ ಮಾತ್ರ ಅಲ್ಲ, ಒಬ್ಬ ಸ್ನೇಹಿತನಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಒಂದು ಕುಟುಂಬವನ್ನು ಮುನ್ನಡೆಸುವಂತಹ ಒಬ್ಬ ಹಿರಿಯ ವ್ಯಕ್ತಿಯಂತೆ ತನ್ನಂತೆ ವಯಸ್ಸಿನ ಮಕ್ಕಳನ್ನು ಮುಂದಕ್ಕೆ ಕೊಂಡು ಹೋಗಿ ಅವರಿಗೆ ಬದುಕಿನಲ್ಲಿ ಒಂದು ಅರ್ಥವನ್ನು ಕಲಿಸಿದಂತಹ ಆ ಹುಡುಗನನ್ನು ನಾನು ಇಂದು ಗುಣಗಾನ ಮಾಡದೇ ಇದ್ದರೆ ಈ ವೇದಿಕೆಗೆ ಅರ್ಥ ಬರಲಾರದು ಎಂದು ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇಕ್ರಾ ಚಾರಿಟೇಬಲ್ ಟ್ರಸ್ಟ್, ನಾನು ಮೊದಲೇ ಹೇಳಿದಾಗೆ ಇದು ಒಳಿತಿನ ವ್ಯವಸ್ಥೆ. ಇಂದು ಈ 15 ಮಂದಿ ಈ ಮಕ್ಕಳ ತಂಡವು ರಚಿಸಿದಂತಹ ಒಂದು ಸಂಘಟನೆಯಲ್ಲಿ ಇಂದು 74 ಮಂದಿ ಹಿರಿಯರು ಕಿರಿಯರು ಯಾವುದೇ ಭೇದ ಭಾವವಿಲ್ಲದೆ ನೆಲೆಸಿದ್ದಾರೆ ಎಂದರೆ ಈ 15 ಮಕ್ಕಳು ಈ ಊರಿನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಚ್ಚೊತ್ತಿದಂತಹ ಒಂದು ಸನ್ನಿವೇಶ ಎಂತಹದ್ದಾಗಿರಬಹುದು ಎಂಬುದನ್ನು ನಾವು ಮೊದಲಿಗೆ ಮನಗಾಣಬೇಕಾಗಿದೆ. ಇವರು ತೋರಿದ್ದು ಕೇವಲ ವಿಧೇಯತೆ, ವಿನಯತೆ ಹಾಗೂ ಹೃದಯವನ್ನು ಗೆದ್ದುಕೊಂಡಂತಹ ಒಂದು ವ್ಯವಸ್ಥೆ ಇದಾಗಿದೆ. ಇಂದು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನಲ್ಲಿ 74 ಮಂದಿ ಸದಸ್ಯರುಗಳು ಯಾವುದೇ ಸಮಸ್ಯೆಗಳಿಲ್ಲದೆ ಅನ್ಯೋನ್ಯತೆಯಿಂದ ಒಂದಾಗಿ ಬೆರೆತು ಇರುವಂತಹ ಒಂದು ಸಾಧ್ಯತೆ ನಮಗೆ ಕಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ಹಾಗೂ ನಾನು ಇಂದು ಈ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ಈ ಇಕ್ರಾ ಚಾರಿಟೇಬಲ್ ಟ್ರಸ್ಟಿನ ಹಲವಾರು ತಪ್ಪುಗಳನ್ನು ತಿದ್ದಿ ಅವರನ್ನು ಮುಂದಕ್ಕೆ ಕೊಂಡೊಯ್ಯಲು ಸಹಕಾರಿಯಾದಂತಹ ಈ ವೇದಿಕೆಯಲ್ಲಿ ಕುಳಿತಿರುವಂತಹ ನನ್ನ ಊರಿನ ಎಲ್ಲ ಹಿರಿಯರುಗಳನ್ನು ನಾನು ನನ್ನ ಹೃದಯಪೂರ್ವಕವಾಗಿ ನಾನು ವಂದಿಸಿ ಅವರಿಗೆ ನಾನು ಗೌರವ ಸಲ್ಲಿಸ್ತಾ ಇದ್ದೇನೆ. ಕಾರಣ ಈ ಹಿರಿಯರುಗಳು ಇಲ್ಲದೇ ಇದ್ದರೆ ಆ ಮಕ್ಕಳನ್ನು ಸರಿಯಾಗಿ ಮುನ್ನಡೆಸುವಂಥ ವ್ಯವಸ್ಥೆ ಕೂಡ ಸರಿಯಾಗಿ ಇರಲಾರದು. ಕಾರಣ ಪ್ರತಿಯೊಬ್ಬರು ಕೂಡ ತಮ್ಮ ಯಾವುದೇ ನೋವುಗಳನ್ನು ಅವರ ಮುಂದೆ ತೋಡಿಕೊಂಡರು ಅವರಿಗೆ ಸರಿಯಾದ ರೀತಿಯ ಸಮಾಧಾನದ ಪರಿಹಾರವನ್ನು ಕೊಟ್ಟಂತಹ ಹಿರಿಯರುಗಳು ಇವರಾಗಿದ್ದಾರೆ. ಇವರನ್ನು ಇಂದು ನೆನಪಿಸಿಕೊಳ್ಳದೇ ಇದ್ದರೆ ಇಂದಿನ ಸಮಾರಂಭಕ್ಕೆ ಅರ್ಥ ಕೂಡ ಇರಲಾರದು. ಹಾಗೆಯೇ ಮತ್ತೊಂದು ವಿಚಾರ, ಇದು ಹೇಗೆ ಒಗ್ಗಟ್ಟಾಯಿತು, ಯಾವ ರೀತಿ ಇದಕ್ಕೆ ಅರ್ಥ ಸಿಗುವಂತಾಯಿತು, 1 ವರ್ಷದ ಅವಧಿಯಲ್ಲಿ ಮಾಡದ ಸಾಧನೆಯನ್ನು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಕೇವಲ 1 ತಿಂಗಳ ಅವಧಿಯಲ್ಲಿ ಹೇಗೆ ಸಾಧಿಸಿತು, ಇದು ಎಲ್ಲರಿಗೂ ಯಾವ ರೀತಿಯ ಮಾದರಿಯಾಗಬಹುದು ಎಂಬ ಒಂದೆರಡು ಅನಿಸಿಕೆಗಳನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಹಳೆಕೋಟೆ ಪರಿಸರದಲ್ಲಿ ಎಲ್ಲರೂ ಚದುರಿ ಇರುವಂತಹ ಸಮಯ. ಆದರೆ ಪ್ರತಿಯೊಬ್ಬರಿಗೂ ಗೊತ್ತು, ನಾನು ಒಂದು ಸಂಘಟನೆಯಲ್ಲಿದ್ದರೆ ಅವನು ಮತ್ತೊಂದು ಸಂಘಟನೆಯಲ್ಲಿದ್ದಾನೆ, ಮಗದೊಬ್ಬನು ಇನ್ನೊಂದು ಸಂಘಟನೆಯಲ್ಲಿದ್ದಾನೆ.
ನನ್ನ ಸಂಘಟನೆಯಲ್ಲಿ ನನ್ನ ಒಂದು ಛಾಪು ಅಚ್ಚೊತ್ತಿ ಉಳಿಬೇಕು ಎಂಬಂತಹ ಆಕಾಂಕ್ಷೆ ಪ್ರತಿಯೊಬ್ಬನಲ್ಲಿ ಇರುವುದಂತೂ ಸಹಜ. ಕಾರಣ ಯಾಕೆ ಅಂದರೆ ಅದು ನಾವು ಕಟ್ಟಿಕೊಂಡಂಥ ಸಂಸ್ಥೆ. ನಾವು ಕಟ್ಟಿಕೊಂಡಂಥ ಸಂಸ್ಥೆಯು ಎಲ್ಲರ ಎದುರು ಅತ್ಯಂತ ಉನ್ನತ ರೀತಿಯಲ್ಲಿ ನಿಲ್ಲಬೇಕು ಎಂಬುದು ಪ್ರತಿಯೊಬ್ಬರ ಆಶಯವಾಗಿರುತ್ತದೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಎಲ್ಲರೂ ಹಳೆಕೋಟೆಯ ಮಕ್ಕಳು ಎಂಬುದನ್ನು ಯಾವ ರೀತಿ ತೋರಿಸಿಕೊಡಬೇಕು ಎಂಬಂತಹ ಒಂದು ನೆಲೆಯಲ್ಲಿ ಇದನ್ನು ಯಾವ ರೀತಿ ನಾವು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಬಹುದು ಎಂಬಂಥ ಪ್ರಶ್ನೆ ಬಂದಾಗ ಕಂಡುಕೊಂಡಂಥ ಉತ್ತರ, ಈ ಊರಿನ ಪ್ರತಿಯೊಬ್ಬರಿಗೂ ನಮ್ಮ ಒಳಿತಿನ ಸಂದೇಶ ತಲುಪುವಂತೆ ಆಗಬೇಕು. ಊರಿನ ಪ್ರತಿಯೊಬ್ಬ ಕಿರಿಯರು ಹಿರಿಯರೊಂದಿಗೆ ಮಿಲನದ ವ್ಯವಸ್ಥೆಯನ್ನು ನಡೆಸುವಂತೆ ಆಗಬೇಕು. ಆಗ ನಾವು ಆಲೋಚಿಸಿದ್ದು ಹಳೆಕೋಟೆಗೆ ಸಂಬಂಧಪಟ್ಟಂತಹ ಹಲವಾರು ವರ್ಷಗಳ ಇತಿಹಾಸಗಳನ್ನು ಕೆದಕಿ ಆ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಯಪಡಿಸಿ, ಪ್ರತಿಯೊಬ್ಬ ಹಿರಿಯರೊಂದಿಗೆ ಸಂಪರ್ಕವನ್ನು ಏರ್ಪಡಿಸಿ, ಕಿರಿಯರೊಂದಿಗೆ ತಮ್ಮ ಭಾವನೆಗಳನ್ನು ಹಂಚಿ ಒಟ್ಟಾಗಬೇಕು ಎಂಬಂಥ ನೆಲೆಯಲ್ಲಿ ಮಾಡಿದಂತಹ ಕಾರ್ಯಕ್ರಮ ಅದಾಗಿರುತ್ತದೆ. ಸತತ 30 ದಿವಸಗಳ ಕಾಲ 30 ಪ್ರಶ್ನೆಗಳು 1930ನೇ ಇಸವಿಯಿಂದ ಹಿಡಿದು ಇಂದಿನವರೆಗೆ ಈ ಹಳೆಕೋಟೆಯಲ್ಲಿ ಆಗಿ ಹೋದಂಥ ಎಲ್ಲ ಹಿರಿಯರುಗಳನ್ನು, ಇಲ್ಲಿ ನಡೆದಂತಹ ಹಲವಾರು ಘಟನೆಗಳನ್ನು ಇಂದಿನ ಕಿರಿಯರಿಗೆ ನೆನಪಿಸಿ ಮನವರಿಕೆ ಮಾಡಿ ಅವರಲ್ಲಿ ಈ ಊರ ಹಿರಿಯರ ಬಗ್ಗೆ ಪ್ರೀತಿ ಪ್ರೇಮವನ್ನು ಉಂಟು ಮಾಡಿಸುವಲ್ಲಿ ಯಶಸ್ವಿಯಾದದ್ದು ಇದೊಂದು ಇತಿಹಾಸವೆಂದು ಹೇಳಬಹುದು. ನನ್ನ ಪ್ರಕಾರ ಇಂತಹ ಒಂದು ಸಾಧನೆ ಮಾಡಿದ್ದು ನಾನು ಇಲ್ಲಿ ಮಾತ್ರ ಅಲ್ಲ, ಸಾಧಾರಣ ಕರ್ನಾಟಕದಲ್ಲಿ ಎಲ್ಲಿಯೂ ಕೇಳಿರಲಿಕ್ಕೆ ಇಲ್ಲ. ಕಾರಣ ಒಂದು ಊರಿಗೆ ಸಂಬಂಧಪಟ್ಟಂತಹ ಹಲವಾರು ವರ್ಷಗಳ ವ್ಯವಸ್ಥೆಗಳನ್ನು ಹೊರತೆಗೆದು ಆ ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಪ್ರತಿಯೊಬ್ಬ ಮಕ್ಕಳು ಆ ಬಗ್ಗೆ ಗೊತ್ತಿಲ್ಲದೆ ಇರುವಂತಹವರು ತಮ್ಮ ಹಿರಿಯರ ಬಳಿಗೆ ಓಡೋಡಿ ಹೋಗಿ ಅವರಲ್ಲಿ ಈ ವಿಷಯಗಳನ್ನು ಮುಂದಿಟ್ಟು ಅವರಲ್ಲಿ ಆ ಬಗ್ಗೆ ಉತ್ತರವನ್ನು ಕಂಡುಕೊಂಡು ಅದನ್ನು ಗ್ರೂಪಿನಲ್ಲಿ ತಿಳಿಸಿ ತಮ್ಮ ಅಂಕಗಳನ್ನು ಮುಂದಕ್ಕೆ ಓಡಿಸಿದಂಥ ಈ ಸಾಧನೆ ಬಹಳ ಹಿರಿದು ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹಾಗೂ ಇದಕ್ಕೆ ಸ್ಪಂದಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಅಷ್ಟು ಸುಲಭವಾಗಿರಲಿಲ್ಲ. ಈ ಕಾರ್ಯಕ್ರಮದ ಆರಂಭಿಸುವ ಮೊದಲು ನಾವು 4 ಮಂದಿಯ ತಂಡಗಳನ್ನು ಕಟ್ಟಿಕೊಂಡೆವು. ಆದರೂ ನಮಗೊಂದು ಆತಂಕವಿತ್ತು. ವಿಡಂಬನೆಗಳು ಬರಬಹುದು, ವಿಮರ್ಶೆಗಳು ಬರಬಹುದು, ಹಲವಾರು ಟೀಕೆಗಳನ್ನು ಎದುರಿಸಬಹುದು. ಕಾರಣ ನಾವು ಮಾಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳು ಎಲ್ಲವೂ ಸರಿಯಾಗಿರಬೇಕೆಂದೇನೂ ಇಲ್ಲ. ಇಂತಹ ಒಂದು ಅಭಿಪ್ರಾಯಕ್ಕೆ ಬಂದಾಗ ನಾವು ಮೊದಲಿಗೆ ಸಂಪರ್ಕಿಸಿದ್ದು ನಮ್ಮ ಮಸ್ಜಿದ್ ಅಲ್ ಕರೀಂ ಮಸೀದಿಯ ಅಧ್ಯಕ್ಷರಾದಂತಹ ತ್ವಾಹ ಹಾಜಿ ಹಾಗೂ ನಮ್ಮೆಲ್ಲರ ಆತ್ಮೀಯ ಹಿರಿಯರೊಂದಿಗೆ ಹಿರಿಯರಾಗಿ, ಕಿರಿಯರೊಂದಿಗೆ ಕಿರಿಯರಾಗಿ, ಮಕ್ಕಳೊಂದಿಗೆ ಮಕ್ಕಳಂತೆ ಬೆರೆತು ಯುವಕರನ್ನು ನಾಚಿಸುವಂತಹ ವೇಗದಲ್ಲಿ ಓಡೋಡಿ ಹೋಗುವಂತಹ ಎಲ್ಲರಿಗೂ ಹತ್ತಿರವಾಗಿರುವಂತಹ ಅಲ್ತಾಫ್ UH ಇಬ್ಬರನ್ನು ಸಂಪರ್ಕಿಸಿ ನಾವು ನಮ್ಮ ಭಾವನೆಗಳನ್ನು ಹಂಚಿಕೊಂಡಾಗ ಅವರು ನಮ್ಮಲ್ಲಿ ಹೇಳಿದಂತಹ ಮಾತುಗಳು, ಮಕ್ಕಳೇ ನೀವು ಹೆದರಬೇಡಿ, ನಿಮ್ಮೊಂದಿಗೆ ಎಂದೆಂದಿಗೂ ನಾವಿದ್ದೇವೆ. ಆರಂಭದಲ್ಲಿ ನಿಮಗೆ ವಿಘ್ನಗಳು ಕಾಡಬಹುದು, ಆದರೆ ಮುಂದಕ್ಕೆ ಹೋಗುತ್ತಾ ಪ್ರತಿಯೊಬ್ಬರು ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ನಿಮ್ಮನ್ನು ಒಪ್ಪಿ ಈ ಹಳೆಕೋಟೆ ಪರಿಸರದಲ್ಲಿ ಎಲ್ಲರೂ ಒಂದಾಗಿ ಬರುವಂತಹ ಒಂದು ಕಾಲವು ಖಂಡಿತ ಬಂದೇ ಬರುತ್ತದೆ ಎಂದು ಅದನ್ನು 30ನೇ ದಿವಸದ ಸಮಾರೋಪದಲ್ಲಿ 15 ಪ್ರಶ್ನೆ ಹಳೆಕೋಟೆ ಎಲ್ಲರಿಗೂ ಕೇಳುವಂತಹ ಮೂಲಕ, ಅದಕ್ಕೆ ಎಲ್ಲರೂ ಸ್ಪಂದಿಸುವ ಮೂಲಕ ಪ್ರತಿಯೊಬ್ಬರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಕೊನೆಯ ದಿನಗಳಲ್ಲಿ ಆದಂತಹ ಹಿಂದಿನ ಎಲ್ಲ ಕೈಘಟನೆಗಳನ್ನು ಮರೆತು ಪರಸ್ಪರ ಹೊಂದಿಕೊಂಡು ಅಪ್ಪಿ ಹಿಡಿದು ಕ್ಷಮೆಯನ್ನು ಕೇಳುವುದರ ಮೂಲಕ ಸ್ಪಂದಿಸಿದ್ದು ಅವರು ಹೇಳಿದಂಥ ಅಂದಿನ ಮಾತುಗಳು ನಿಜವಾಯಿತು ಎಂದು ಇಂದಿನ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಹೀಗಾಗಿ ತ್ವಾಹ ಹಾಜಿ ಹಾಗೂ ಅಲ್ತಾಫ್ ರವರಿಗೆ ಎಲ್ಲರೂ ದೀರ್ಘ ಕರಾಡತನದೊಂದಿಗೆ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಲೇಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮಾತ್ರವಲ್ಲ, ಇಲ್ಲಿಯೂ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನೆನಪಿಸಲೇಬೇಕಾಗ್ತದೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಅಬ್ದುಲ್ ಸತ್ತಾರ್ ಅವರು. ತನ್ನ ಪರಿಸ್ಥಿತಿ ಹದಗೆಟ್ಟಿದ್ದರು, ಹಲವಾರು ವಿಷಯಗಳಲ್ಲಿ ತಾನು ನೊಂದಿದ್ದರು. ನನ್ನ ಮನೆಯ ಪರಿಸ್ಥಿತಿಯು ಬಹಳ ರೋಚಕ ಸ್ಥಿತಿಯಲ್ಲಿದ್ದರೂ ಕೂಡ ಈ ಹಳೆಕೋಟೆ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೊಂದಿಗೆ ತನ್ನ ಧಾರ್ಮಿಕ ಛಾಪನ್ನು ಇಲ್ಲಿ ಅಚ್ಚೊತ್ತಿ ಪ್ರತಿಯೊಬ್ಬರಲ್ಲೂ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಿದಂತಹ ಸತ್ತಾರ್ ಅವರನ್ನು ಇಂದಿನ ವೇದಿಕೆಯಲ್ಲಿ ನಾನು ಹೆಸರಿಸದೇ ಇದ್ದರೆ ಅದು ಸರಿಯಾಗಲಾರದು.
ಕಾರಣ ಇಂದಿನ ದಿನಗಳಲ್ಲಿ ಶಾರುಖ್ ಖಾನ್ ವಿಷಯವಾಗಿರಲಿ, ಸಲ್ಮಾನ್ ಖಾನ್ ವಿಷಯವಾಗಿರಲಿ, ಕ್ರಿಕೆಟ್ಗೆ ಸಂಬಂಧಪಟ್ಟವಾಗಿರಲಿ ಯಾವುದೇ ಪ್ರಶ್ನೆ ಬಂದರೂ ಇಮ್ಮಿಡಿಯೇಟ್ಲಿ ನಾವೇನು ಮಾಡ್ತೇವೆ, ಗೂಗಲನ್ನು ಸಂಪರ್ಕಿಸ್ತೇವೆ. ಆದರೆ ಧರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯವಾಗಲಿ ಅದಕ್ಕೆ ಅಷ್ಟೊಂದು ಉತ್ಸಾಹವನ್ನು ತೋರಿಸುವುದಿಲ್ಲ. ಆದರೆ ತನ್ನ ಸ್ವಂತ ಖರ್ಚಿನಲ್ಲಿ 30 ದಿನಗಳ ಕಾಲ ನಿರಂತರವಾಗಿ 9:30 ಗಂಟೆಯಿಂದ ಹಿಡಿದು 10:30 ಗಂಟೆಯವರೆಗೆ ರಸಪ್ರಶ್ನೆ, ಧಾರ್ಮಿಕ ರಸಪ್ರಶ್ನೆಯನ್ನು ನೀಡುವುದರ ಮೂಲಕ ಎಲ್ಲರನ್ನು ಗೂಗಲ್ನೊಳಗೆ ನುಗ್ಗಿಸಿದಂತಹ ಧೀರ ವ್ಯಕ್ತಿ ಹಾಗೂ ಅಭಿಮಾನಕ್ಕೆ ಅರ್ಹರಾಗಿರುವಂತಹ ವ್ಯಕ್ತಿ ಸತ್ತಾರ್ ಎಂದು ನಾನು ಹೇಳ್ತಾ ಇದ್ದೇನೆ. ಅವರನ್ನೆಲ್ಲರೂ ಜೊತೆಯಾಗಿ ನಾವು ಅಭಿನಂದಿಸೋಣ ಎಂದು ಕೂಡ ನಾನು ಕೇಳ್ತಾ ಇದ್ದೇನೆ. ಮತ್ತೊಂದು ವಿಚಾರ ಏನೆಂದರೆ ಸ್ನೇಹಿತರೆ, ಈ ಉಳ್ಳಾಲ ಗ್ರಾಮದಲ್ಲಿ ಹಳೆಕೋಟೆ ಎಂಬುದೊಂದು ಪುಟ್ಟ ಗ್ರಾಮ. ಆದರೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯಾಂತರಿಸದೇ ಇದ್ದರೆ ನಾವು ಖಂಡಿತವಾಗಿಯೂ ಈ ಮಣ್ಣಿನಲ್ಲಿ ಹುಟ್ಟಲು ಪುಣ್ಯ ಮಾಡಿರಬೇಕು ಎಂದು ನಾನು ಹೇಳ್ತೇನೆ. ಕಾರಣ ಏನೆಂದರೆ ಅಷ್ಟೊಂದು ಅನ್ಯೋನ್ಯತೆ, ಅಷ್ಟೊಂದು ಸಹೋದರತೆ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಅದು ಕೇವಲ ಹೊರಗೆ ಹೊರತು ಮನಸ್ಸಿನೊಳಗೆ ಹೊಕ್ಕಿ ನೋಡುವಾಗ ಯಾರಲ್ಲಿಯೂ ಕೂಡ ಯಾವುದೇ ತಾರತಮ್ಯ, ಭಿನ್ನಾಭಿಪ್ರಾಯ ಇಲ್ಲದಂಥ ಒಂದು ಪ್ರದೇಶ. ಹಾಗೂ ಇತಿಹಾಸದಲ್ಲಿ ಅತ್ಯಂತ 0.1% ಕೆಟ್ಟ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ತನ್ನನ್ನು ತೊಡಗಿಸಿಕೊಳ್ಳದಂಥ ಒಂದು ಅತ್ಯುತ್ತಮ ಸ್ವಚ್ಛ ಗ್ರಾಮ ಎಂದು ಹಳೆಕೋಟೆಯನ್ನು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹಾಗೂ ಈ ಮಣ್ಣಿನಲ್ಲಿ ಹುಟ್ಟಿರುವುದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇದಕ್ಕೆ ಕಾರಣ ಕೂಡ ಪೂರಕವಾಗಿ ನಾನು ಹೇಳ್ತಾ ಇದ್ದೇನೆ. ಕಾರಣ ಈ ರಸಪ್ರಶ್ನೆಗೆ ಸಂಬಂಧಿಸಿದಂತಹ ಮಾಡಿದಂತಹ ಸಂದರ್ಭದಲ್ಲಿ ಕೆಲವು ಅಹಿತಕರ ಘಟನೆಗಳು ಕೂಡ ನಡೆದವು. ಅದೇನೆಂದರೆ, ನಾವು ತಿಳಿದುಕೊಂಡೆವು ಮೊದಲಿಗೆ ಇದು ನಮ್ಮಲ್ಲಿ ಇರುವಂತಹ ಅಭಿಪ್ರಾಯಗಳ ಕೊರತೆ ಎಂದು, ವಿಚಾರ ವಿನಿಮಯಗಳ ಕೊರತೆ ಎಂದು. ಕೆಲವು ಕಿರಿಯರ ತಂಡ, ನಾವು ಮಧ್ಯವಯಸ್ಕರು, ನಮ್ಮ ನಂತರ ಹಿರಿಯರು. ಆದರೆ ಈ ಕಿರಿಯರ ತಂಡಕ್ಕೆ ನಮ್ಮಲ್ಲಿ ಭೇದವಿದೆ ಎಂದು ನಾವು ತಿಳಿದುಕೊಂಡಂತಹ ತಪ್ಪನ್ನು ಅದೇ ಕಿರಿಯರು ನಮಗೆ ತಿಳಿಯಪಡಿಸಿ, ನಾವು ಮಾಡಿದ್ದು ತಪ್ಪಲ್ಲ, ನಾವು ಕೂಡ ನಿಮ್ಮನ್ನು ತಿದ್ದಲು ಅರ್ಹಪಟ್ಟವರು ಎಂದು ಹೇಳಿದ್ದು ನನಗೆ ನನ್ನ ಊರಿನ ಕಿರಿಯರಲ್ಲಿ ಕೂಡ ಅಭಿಮಾನ ಹುಟ್ಟುವಂತೆ ಮಾಡಿತು ಎಂಬುದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಇದಕ್ಕೆ ನಾನು ಖಂಡಿತವಾಗಿಯೂ ಈ ಹಳೆಕೋಟೆ ಪರಿಸರದಲ್ಲಿ ಹೊಸದಾಗಿ ಹುಟ್ಟಿಕೊಂಡಿರುವಂತಹ ಕಿಂಗ್ಸ್ 11 ತಂಡದ ಪ್ರತಿಯೊಬ್ಬ ಕಿರಿಯ ಸದಸ್ಯರನ್ನು ಹೆಮ್ಮೆಯಿಂದ ನಾನು ನೆನಪಿಸಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಎದುರಲ್ಲೇ ಕೂತಿದ್ದಾರೆ. ಇವರು ಭವಿಷ್ಯದ ನಮ್ಮ ಪೀಳಿಗೆ. ನಾವು ಏನೇ ಕಾರ್ಯಕಲಾಪ ಮಾಡಿದ್ದರೂ ಕೂಡ ಅದನ್ನು ನಿಮಗೆ ಉಳಿಸಿ ಅದನ್ನು ಮುಂದುವರಿಸುವವರು ನೀವು ಎಂದು ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಕೈ ಜೋಡಿಸಿ ಮುಂದಿನ ಎಲ್ಲ ವ್ಯವಸ್ಥೆಯನ್ನು ನಿಮ್ಮ ಹೆಗಲಿಗೆ ಹಾಕಿಕೊಂಡು ಇದನ್ನು ಅತ್ಯಂತ ಉನ್ನತ ಶಿಖರಕ್ಕೆ ನೀವು ಕೊಂಡೊಯ್ಯಿರಿ ಎಂದು ನಾನು ನಿಮ್ಮಲ್ಲಿ ವಿನಮ್ರನಾಗಿ ವಿನಂತಿಸ್ತಾ ಇದ್ದೇನೆ. ನಿಮ್ಮ ಸಹಕಾರ ನಮ್ಮೊಂದಿಗೆ ಯಾವತ್ತೂ ಇರಬೇಕು. ಇಲ್ಲಿ ಹಿರಿಯರು, ಕಿರಿಯರು, ಬಡವ, ಬಲ್ಲಿದ ಎಂಬ ಯಾವುದೇ ಮೇಲು ಕೀಳಿಲ್ಲ. ನಾವೆಲ್ಲರೂ ಸಹೋದರರು, ಒಂದೇ ತಾಯಿಯ ಮಕ್ಕಳಂತೆ ನಾವು ಎಂಬಂತಹ ಒಂದು ವಿಚಾರವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನಮ್ಮ ಹಳೆಕೋಟೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇರಲಾರದು ಎಂದು ನಾನು ನಿಮಗೆ ಇಂದಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇನ್ನು ಹಲವಾರು ವಿಷಯಗಳು ಮಾತನಾಡುವುದಕ್ಕಿತ್ತು. ಆದರೆ ಇಂದು ಕಾಲಾವಕಾಶಗಳ ಕೊರತೆ ಇರುವುದರಿಂದ ಈ ವಿಷಯಗಳು ಕೇವಲ ನಮ್ಮ ಹಳೆಕೋಟೆಗೆ ಸಂಬಂಧಪಟ್ಟ ವಿಚಾರವಾಗಿರುವುದರಿಂದ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಆ ವಿಚಾರಗಳನ್ನು ನಿಮ್ಮ ಮುಂದಿಡಲು ನಾನು ಬಯಸ್ತೇನೆ. ಸಮೂಹದಲ್ಲಿ ಒಂದು ಸಣ್ಣದೊಂದು ವಿನಂತಿ. ನಾನು ಈ ಊರಿಗೆ, ಪರಿಸರಕ್ಕೆ ಸರಿಯಾಗಿ ಪರಿಚಿತನಾಗಿ 46 ವರ್ಷಗಳು ಕಳೆದರೂ ಸಾಧಾರಣ 23 ವರ್ಷಗಳಿಂದ ಈ ಪರಿಸರಕ್ಕೆ ನಾನು ಅಪರಿಚಿತ ಎಂದೇ ನಾನು ಹೇಳಿಕೊಳ್ತೇನೆ. ಕಾರಣ ನನ್ನ 18 ವರ್ಷ ಗಲ್ಫ್ನಲ್ಲಾಯಿತು, 7 ವರ್ಷ ಮಂಗಳೂರಿನಲ್ಲಾಯಿತು. ಕೇವಲ 6 ತಿಂಗಳಿಂದ ಈ ಪರಿಸರದಲ್ಲಿ ನಾನು ನಿಮ್ಮ ಜೊತೆಯವನಾಗಿ ಬೆರೆತು ನಿಮ್ಮಲ್ಲಿ ಹೊಂದಿಕೊಂಡು ಹೋಗಿದ್ದೇನೆ. ಆದರೆ ನಿಮಗೆ ಒಂದು ಸಲಹೆ, ನನ್ನ ಪ್ರೀತಿ ಯುವ ಸಮೂಹವೇ, ನಾನು ಕಂಡುಕೊಂಡಂಥ ಒಂದು ಸಣ್ಣ ತಪ್ಪು, ಇಷ್ಟೆಲ್ಲ ನಾನು ಉತ್ತಮಗಳನ್ನು ಹೇಳಿದೆ, ಇದರೊಂದಿಗೆ ನಿಮ್ಮ ದೌರ್ಬಲ್ಯವನ್ನು ಕೂಡ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರಣ ನಮ್ಮ ಹಳೆಕೋಟೆಯಲ್ಲಿ ನಾನು ನೋಡಿದ ಹಾಗೆ SLC, PUC ಈ ಒಂದು ಶಿಕ್ಷಣ ಮಟ್ಟಕ್ಕೆ ನಿಮ್ಮ ಶಿಕ್ಷಣವನ್ನು ಸೀಮಿತಗೊಳಿಸ್ತಾ ಇರುವುದು ನನ್ನ ಗಮನಕ್ಕೆ ಕಂಡು ಬರ್ತಾ ಇದೆ. ದಯವಿಟ್ಟು ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ನೀವು ನಿಮ್ಮ ಕಾಲ ಮೇಲೆ ನಿಂತುಕೊಳ್ಳಬೇಕು, ನಾವು ಏನಾದರೂ ಉತ್ತಮವನ್ನು ಸಾಧಿಸಬೇಕು ಎಂದು ಶಿಕ್ಷಣವನ್ನು ಕಡೆಗಣಿಸಿ ಮುಂದಡಿ ಇಡಬೇಡಿ. ಈ ಶಿಕ್ಷಣ ಎಂಬುದು ನಮ್ಮಿಂದ ಯಾರು ಕಿತ್ತುಕೊಳ್ಳಲಾಗದಂತಹ ಸಂಪತ್ತು. ನನ್ನ ತಂದೆ ತಾಯಿ ಎಷ್ಟೇ ದೊಡ್ಡ ಮಿಲಿಯನರ್ ಆಗಿರಲಿ, ಎಷ್ಟೇ ದೊಡ್ಡ ಉದ್ಯಮಿಯಾಗಿರಲಿ, ಆ ಉದ್ಯಮಕ್ಕೆ ಶಾಶ್ವತ ಎಂಬುದು ಇಲ್ಲ. ಆದರೆ ವಿದ್ಯೆಗೆ ಎಂದೆಂದಿಗೂ ಅದು ನಮ್ಮನ್ನು ಶಾಶ್ವತವಾಗಿ ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯುವಂಥ ಒಂದು ವ್ಯವಸ್ಥೆಯಾಗಿದೆ. ಇಲ್ಲಿ ಹಳೆಕೋಟೆಯಲ್ಲಿ ನಮ್ಮ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಶಿಕ್ಷಣದ ಸರಾಸರಿ ಜಾಸ್ತಿ.
ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಕಲಿಯಬಾರ್ದೆಂದೇನಲ್ಲ, ಆದರೆ ನಾವು ಯಾಕೆ ಇದರಿಂದ ವಂಚಿತರಾಗುತ್ತಿದ್ದೇವೆ, ನಮ್ಮನ್ನು ಯಾಕೆ ನಾವು ಇದರಿಂದ ವಂಚಿತಗೊಳಿಸ್ತಾ ಇದ್ದೇವೆ ಎಂಬುದನ್ನು ನೀವು ಆಲೋಚಿಸಿ. ದಯವಿಟ್ಟು ಯಾರಾದರೂ ಸ್ಕೂಲ್ ಡ್ರಾಪ್ ಮಾಡಿದವರು ಇದ್ದರೆ ಅದು ನಿಮ್ಮ ಸ್ನೇಹಿತರಾಗಿರಲಿ, ಅವರಿಗೆ ತಿಳಿ ಹೇಳಿ. ಅದು ನಿಮ್ಮ ಮಕ್ಕಳಾಗಿರಲಿ, ತಿಳಿ ಹೇಳಿ. ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳದೇ ಇದ್ದರೆ ಯಾರಿಂದ ಹೇಳಿಸಲು ಸಾಧ್ಯವೋ ಅವರಲ್ಲಿ ಹೇಳಿ. ಶಿಕ್ಷಣಕ್ಕೆ ತುಂಬ ಒತ್ತು ಕೊಟ್ಟು ನೀವು ಮುಂದಕ್ಕೆ ಬರಬೇಕು ಎಂದು ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಕವನ ನಾವು ಅಂದರೆ ವಿ ಇಂಗ್ಲೀಷ್ನಲ್ಲಿ. ಈ ವಿ ಎಂಬ ಅಕ್ಷರದಿಂದ ಪ್ರಾರಂಭಿಸಿ ವಿಯಿಂದಲೇ ಕೊನೆಗೊಳಿಸಿ ಒಂದು ಕವನವನ್ನು ನಾನು ರಚಿಸಿರುವಂತಹದ್ದು. ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ನನ್ನ ಮಾತನ್ನು ನಾನು ಕೊನೆಗೊಳಿಸಲು ಇಚ್ಛೆ ಪಡಿಸ್ತಾ ಇದ್ದೇನೆ. ವಿಜ್ಞಾಪನೆ ಎಲ್ಲರಲ್ಲಿ, ವಿರಾಗ ಬೇಡ, ವಿನೋದದ ವಿತರಣೆ ವಿಪುಲವಾಗಿರಲಿ, ಇಲ್ಲಿ ವಿಚಾರ ವಿಷವಾಗದಿರಲಿ, ವಿನೂತನ ವಿಕಸನ ವಿಜೇತವಾಗಿರಲಿ, ಇಲ್ಲಿ ಗತ ನೆನಪಲ್ಲಿ ವಿನಂತಿ ಎಲ್ಲರಲ್ಲಿ, ವಿಭ್ರಾಂತಿ ವಿಧ್ವಂಸಕ್ಕೆ ಕಾರಣ ಮನ ವಿಶಾಲವಾಗಿರಲಿ. ವಿಷಾದರು ಹಲವರು ಇಲ್ಲಿ, ಅವರ ವಿವೇಕ ವಿನಯಕ್ಕೆ ವಿಕಾರವಾಗದೆ ವಿನೀತವಾಗಿರಲಿ. ವಿದ್ರೋಹ ಸ್ನೇಹಕ್ಕೆ ವಿಲೋಮ, ಒಳಿತಿನ ವಿಧಾನದಲ್ಲಿ ವಿದಾಯ ಇಲ್ಲದಂತೆ ನಾವೆಲ್ಲರೂ ಇಲ್ಲಿರೋಣ ವಿಧೇಯತೆಯಲ್ಲಿ. ವಿವರಗಳ ವಿನಿಮಯಕ್ಕೆ ಇಲ್ಲಿಲ್ಲ ವಿಳಂಬ, ಈ ಸಮೂಹ ಇಲ್ಲಿದೆ ವಿರಾಟ್ ವಿಜಯದ ವಿಕ್ರಮದಲ್ಲಿ. ವಿಷಯಗಳು ವಿವೇಚನೆ ಇಲ್ಲದೆ ವಿಚಿತ್ರವಾಗಿರುವಲ್ಲಿ, ಈ ಸಮೂಹ ವಿಶ್ವಾಸದಿಂದ ಇರಲಿ ವಿಜೃಂಭಣೆಯಲ್ಲಿ. ಸ್ನೇಹ ವಿಚಲಿತವಾಗದಿರಲಿ, ವಿಲವಿಲಕ್ಕೆ ಸ್ಪಂದಿಸಲಿ, ವಿನಮ್ರತೆ ಇಲ್ಲಿ ವಿರಳವಾಗದೆ ವಿಲೀನವಾಗಿರಲಿ. ನಮ್ಮ ಮನದ ವಿಹಾರ ವಿಶ್ರಾಂತಿಯೂ ಆಗಿರಲಿ, ವಿಜ್ಞಾನಕ್ಕೂ ಮಿಗಿಲಿರಲಿ, ವೀಣೆಯ ಮಾಧುರ್ಯವೂ ಆಗಿರಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.